ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀನಿ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ ಪ್ರತಿ ಎಪಿಸೋಡಲ್ಲಿ ಕೂಡ ಕೆಲವು ಜನರಿಗೆ ನಾವು ಕಿರಿಕಿರಿ ಮಾಡ್ತೇವೆ. ಆ್ಯಂಡ್ ತುಂಬ ಜನ ಕೇಳ್ತಾರೆ ನಾವು ಕೊಟ್ಟಿರುವಂಥ ನಂಬರ್ಗೆ ಯಾವಾಗ ನೀವು ಪ್ರ್ಯಾಂಕ್ ಮಾಡೋದು ಅಂತ. ಸೊ ತುಂಬಾ ನಂಬರ್ಸ್ ಬರ್ತದೆ, ತುಂಬಾ ಖುಷಿ ಕೊಡುತ್ತೆ ಅದರಲ್ಲಿ. ಯಾಕಂದರೆ ಆ ನಂಬರ್ಸ್ಗೆ ನಾವು ಯಾವಾಗ ಪ್ರ್ಯಾಂಕ್ ಮಾಡ್ತೀವಿ, ಯಾವಾಗ ಕಾಲ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಯಾಕಂದರೆ ಕೆಲವೊಂದು ನಂಬರ್ಸು ಸ್ವಿಚ್ ಆಫ್ ಆಗಿರುತ್ತೆ, ಕೆಲವೊಂದು ನಂಬರ್ಸ್ ನಾಟ್ ರೀಚೇಬಲ್ ಆಗಿರುತ್ತೆ. ಸೊ ಹೀಗೆ ಸ್ವಲ್ಪ ಡಿಲೇ ಆಗ್ಬೋದು. ಸೊ ನಿಮ್ಮ ಎಪಿಸೋಡು ಅಂದರೆ ಫಾರ್ ಎಕ್ಸಾಂಪಲ್ ಯಾವ ಎಪಿಸೋಡ್ ಬರ್ಬೋದು ಅಂತ ಹೇಳಲಿಕ್ಕಾಗಲ್ಲ. ಸೊ ನೀವು ಕಳಿಸಿರುವಂಥ ನಂಬರ್ಗೆ 100% ನಾವು ಕಾಲ್ ಮಾಡ್ತೇವೆ. ಓಕೆ, ಸೊ ಕೆಲವರು ತುಂಬ ಜನ ವೇಟಿಂಗಲ್ಲಿದ್ದಾರೆ, ಯಾವಾಗ ನಾವು ಕೊಟ್ಟಿರುವಂಥ ನಂಬರ್ಗೆ ನೀವು ಪ್ರ್ಯಾಂಕ್ ಮಾಡ್ತೀರಾ, ನಾವು ಯಾವಾಗ ಎಪಿಸೋಡ್ ನೋಡಬೇಕು ಅಂತ. ಸೊ ಎಪಿಸೋಡ್ ಯಾರಿಗೆಲ್ಲ ಮಿಸ್ ಆಗುತ್ತೆ, ಯೂಟ್ಯೂಬ್ನಲ್ಲಿ ಕಂಪ್ಲೀಟ್ ಕಿರಿಕಿರಿ ಮಸ್ಕರಿ ಎಪಿಸೋಡ್ ಇದೆ. ಸೊ ಕಿರಿಕಿರಿ ಮಸ್ಕರಿ ಟೈಪ್ ಹೊಡೆದ್ರೆ ಇದು ಎಲ್ಲ ಎಪಿಸೋಡ್ಸ್ ನಿಮಗೆ ಅಲ್ಲಿ ಬರುತ್ತೆ. ಓಕೆ, ನಮ್ಮ ವಾಟ್ಸಪ್ ನಂಬರ್ ಇದೆ ಸ್ಕ್ರೀನ್ ಮೇಲೆ. ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರ್ದು ನಂಬರ್ ಕೂಡ ಕಳಿಸ್ಬೋದು. ಓಕೆ, ಸೊ ಇವತ್ತಿನ ಎಪಿಸೋಡ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ, ಓಕೆ, ಸೊ ಈಗ ವೀಕ್ಷಕರು ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಪ್ರಜ್ವಲ್ ಅವರ ನಂಬರ್ ಕೊಟ್ಟಿದ್ದಾರೆ, ಸುನಿಲ್ ಅವರದು. ಸೊ ಸುನಿಲ್ ಅವರಿಗೆ ಪ್ರ್ಯಾಂಕ್ ಮಾಡಬೇಕಂತೆ. ಏನಿಲ್ಲ, ಸುನಿಲ್ ಅವರು ಜಾಸ್ತಿ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಳ್ಳೋದಂತೆ. ಸೊ ಬಸ್ ಸ್ಟ್ಯಾಂಡಲ್ಲಿ, ಬಸ್ಸಲ್ಲಿ ಏನೋ ಅಂದರೆ ತುಂಬ ಬ್ಯುಸಿ ಅಂತ ಅದರಲ್ಲಿ, ಯಾಕಂತ ಗೊತ್ತಿಲ್ಲ. ಏನು ಕಾನ್ಸೆಪ್ಟ್ ಏನಿಲ್ಲ, ನೀವು ಸುಮ್ಮನೆ ಬೇರೆಯವರ ಗರ್ಲ್ಫ್ರೆಂಡ್ ಮೇಲೆ ಕಣ್ಣು ಯಾಕೆ ಅಂತ. ಸೊ ಅಷ್ಟೇ ಒಂದು ಕಾನ್ಸೆಪ್ಟು. ನಮ್ಮ ಸುನಿಲ್ ಅವರನ್ನು ಪ್ರ್ಯಾಂಕ್ ಮಾಡಬೇಕು, ಹೇಗಾದರೂ ಮಾಡಿ ಅವ್ರಿಗೆ ಸ್ವಲ್ಪ ಬುದ್ಧಿ ಕಳಿಸಿ ಅಂತ ನಮ್ಮ ಪ್ರಜ್ವಲ್ ಅವರು ಹೇಳಿದ್ದಾರೆ. ನೋಡಬೇಕು ಸುನಿಲ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಹೇಳಿ ಸರ್, ಯಾರು? ಸುನಿಲಾ? ಹೌದು, ಸ್ವಲ್ಪ ಬಿಸಿ ಇದ್ದಾನೆ. ಯಾರು ಸರ್ ಹೇಳಿ, ನೀವು ಯಾರು ಸರ್? ಎಲ್ಲಿದ್ದೀರಾ ನೀವು? ಎಲ್ಲಾರು ಇದ್ರು ನಿಮ್ಗೇನು ಸರ್? ಯಾರು ಸರ್ ನೀವು? ಅಲ್ಲಲ್ಲ, ನೀವು ಎಲ್ಲಿದ್ದೀರಾ ಅಂತ ಸುನಿಲ್ ಅವರೇ. ಅದೇ ನಾನು ಎಲ್ಲಿದ್ರೆ ನಿಮ್ಗೇನು? ನೀವ್ಯಾರು? ನೀವ ಸಂಬಂಧವಾ? ಯಾರು? ಅಲ್ಲಲ್ಲ, ಸಂಬಂಧ ಅಂತಲ್ಲ, ನಿಮ್ಮ ಹೆಸರು ಸುನಿಲ್ ಹೌದಾ? ಹಾ, ಸುನಿಲ್ ಹೌದು. ಹೌದಲ್ವಾ? ನೀವ್ಯಾರು? ಏನ್ ಕೆಲಸ ಮಾಡ್ತಿದ್ದೀರಿ ನೀವು? ನಾವು ಏನಾದ್ರು ಕೆಲಸ ಮಾಡ್ಲಿ, ನಿಮ್ಗೆ ಯಾಕೆ? ಅಲ್ಲ, ನಾನು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಮಾತ್ರ ಸಾಕು. ಅಲ್ಲ, ನೀವ್ ಯಾರಂತ ಹೇಳಿದ್ರೆ ಉತ್ತರ ಕೊಡ್ಬೋದು. ನೀವ್ ಯಾರ್ಯಾರು ಆಗಿದ್ರೆ ನಾನೇ ಉತ್ತರ ಕೊಡ್ಬೇಕು? ಯಾರ್ಯಾರು ಆಗಿರೋದಲ್ಲ, ನಿಮ್ಗೆ ತುಂಬಾ ಬೇಕಾದವ್ರೆ. ಇದೇನ್ ಸರ್ ಬೇಕಾದವರು ಹೇಳ್ತಿದ್ರಿ? ಯಾರು ಅಂತ ಸಹ ಹೇಳಲ್ಲ, ಯಾರಂತ ಹೇಳಿ. ಈಗ ನೀವೀಗ ಎಲ್ಲಿದ್ದೀರ ಅಂತ ಹೇಳಿ ಸುನಿಲ್ ಅವ್ರೆ. ಅದೇ ನಾನೀಗ ಹೇಳೋದಾದ್ರೆ ಉಡುಪಿಲಿದ್ದೇನೆ. ಉಡುಪಿಲಿದ್ದೀರಾ? ಹೌದು. ಏನ್ ಕೆಲಸ ಮಾಡ್ತಿದ್ದೀರಪ್ಪ ನೀವು? ಏನಿಲ್ಲ, ಈಗ ಬಸ್ ತೊಳಿಯೋದಾ ನೀವು? ಬಸ್ ತೊಳಿತೇನೆ, ಬಸ್ ಓನರ್ ಉಂಟು, ಬಸ್ ಓನರ್ ನಾನು, ಎಲ್ಲ ಉಂಟು, ಕೆಲಸ ಉಂಟು, ತುಂಬಾ ಉಂಟು. ಹೇಳಿ, ಅದ್ರ ಮಧ್ಯೆ ನಿಮ್ದೊಂದು ಫೋನ್ ಮಾರ್ರೆ, ಎಂತ ವಿಷಯ ಹೇಳಿ. ಅಲ್ಲ, ನೀವೀಗ ಎಲ್ಲಿದ್ದೀರ? ತುಂಬಾ ಬಿಸಿ ಇದ್ದೀರಾ ಅಂತ ಅಲ್ವಾ? ಹೌದು, ತುಂಬಾ ಬಿಸಿ ಇದೆ ಮಾರ್ರೆ, ಅದ್ರ ಮಧ್ಯೆ ನಿಮ್ದೊಂದು ಫೋನ್ ಮಾರ್ರೆ. ನೀವು ಖಾಲಿ ಬಿಸಿ ಇರುವುದು ಯಾವ್ದ್ರಲ್ಲಿ ಗೊತ್ತಿದೆ? ಬಸ್ಸಲ್ಲಿ ತಿರುಗೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲೋದು, ಲೈನ್ ಹಾಕೋದು ಅಷ್ಟೇ. ಹೌದ್ರಿ, ನಾವು ಲೈನ್ ಬಸ್ ಬಿಡ್ತೇವೆ ನಾವು. ಯಾಕೆಂದ್ರೆ ನಾವು ಲೈನ್ ಬಸ್ ಓನರ್, ನಾವು ಲೈನ್ ನೋಡುದ್ ಬೇಡ ನಾವು. ಅಲ್ಲ, ಹಲೋ, ನೀವು ಏನ್ ಗೊತ್ತಾ, ನಂಗೆ ನಿಮ್ ಜೊತೆ ಮಾತಾಡ್ಲಿಕ್ಕಿದೆ ತುಂಬಾನೇ. ಸೊ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ನೀವು ಈ ತರ ಮಾತಾಡಿ ಈ ತರ ಆದದ್ದು, ನಿಮ್ದು ಹಣೆ ಬರ ಕೆಟ್ಟೋಗಿದೆ ಈಗ. ಯಾಕ್ರಿ? ಏನ್ ಮಾತಾಡ್ತಾ ಇದ್ರಿ ನೀವು? ನೋಡಿ ಸ್ವಲ್ಪ ಹಿಡಿತಾ ಇರ್ಲಿ. ಏನ್ ಮಾತಾಡ್ತಾ ಇದ್ರಿ? ಯಾವ್ದು ನೀವು ಪಿಕ್ಚರ್ ಡೈಲಾಗ್ ಎಲ್ಲ ಕೊಡ್ಬೇಡಿ ಇಲ್ಲಿ. ಯಾವ ಪಿಕ್ಚರ್ ಅಂತಲ್ಲ, ನೀವು ಏನು ಹಣೆ ಬರ ಸರಿ ಇಲ್ಲ ಹೇಳುದೇನ್ರಿ ನೀವು? ಅಲ್ಲ, ಹಣೆ ಬರ ಅಲ್ಲ, ಕರೆಕ್ಟ್. ನಿಮ್ದು ಹಣೆ ಬರ ಸರಿ ಇಲ್ಲ, ಸರಿ ಇಲ್ದಿದ್ರು ಕೂಡ ಸರಿ ಮಾಡ್ತೇವೆ ನಾವು. ಈಗ ಎಂತ ನಾನ್ ಬದ್ಲು ಮಾಡ್ಬೇಕಾರಿ ಹಣೆ ಬರವಾ? ಹೇಳಿ. ಅಲ್ಲ, ನಿಮ್ದು ಬದಲು ಮಾಡ್ತೇವೆ ನಾವು. ಅಲ್ಲ, ನಾನು ಬದ್ಲು ಮಾಡಿದ್ರೆ ನಾನು ರೆಡಿ ಇದ್ದೇನೆ. ನಿಮ್ದೇ ಹಣೆ ಬರ ಚೇಂಜ್ ಮಾಡ್ತೇನೆ ನಾನೀಗ. ಅಲ್ಲ, ನೀವು ಏನಂತ ಎನ್ಸ್ಕೊಂಡಿದ್ರಿ ಮಾರೆ ನೀವು ಸುನಿಲ್ ಅವ್ರೆ? ನಾನ್ ಡೈರೆಕ್ಟ್ ಅನ್ಕೊಂಡಿದ್ರಿ, ಯಾರು ಅಂತ ಸಹ ಹೇಳುದಿಲ್ಲ. ಅದ್ರ ಮತ್ತೆ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಿ, ಎಲ್ಲಿದ್ದೀರಿ? ನಿಮಗೆ ಜಕ್ಕೆ ಎಲ್ಲ ಯಾಕೆ? ನೋಡಿ ಜಕ್ಕೆ ಬೇಡ, ಆಯ್ತಾ? ನೋಡಿ ಸುನಿಲ್ ಅವ್ರೆ, ನೀವ್ ಏನ್ ಗೊತ್ತಾ, ಒಂದು ಕೇಳ್ತೇನೆ ನೀವು ಅದಕ್ಕೆ ಆನ್ಸರ್ ಕೊಡಿ ನೀವು, ಆಯ್ತಾ? 1000 ಅಲ್ಲ, ನಿಮ್ಗೆ 10,000ಕ್ಕಿಂತ ಜಾಸ್ತಿ ಕೇಳ್ತೇನೆ ಇಲ್ಲಿ. ನೋಡಿ ಏನ್ ಗೊತ್ತಾ? ಹಲೋ, ತಾಕತ್ತು ಉಂಟಾ ನೋಡಿ, ನೀವು ತಾಕತ್ತು ಉಂಟಾ ನೋಡಿ ನಿಮ್ಗೆ. ಇಲ್ಲಿ ನೋಡಿ ಸುನಿಲ್ ಅವ್ರೆ, ಇಲ್ಲಿ ನೋಡುದಲ್ಲ, ನೋಡ್ಲಿಕ್ಕೆ ಏನಿಲ್ಲ, ಕೇಳಿ. ಸುನಿಲ್ ಅವ್ರೆ ಇಲ್ಲಿ ನೋಡಿ. ಹೇಳಿ. ಏನ್ ಗೊತ್ತಾ, ನಿಮ್ಗೆ ಬೇರೆಯವರ ಗರ್ಲ್ ಫ್ರೆಂಡ್ ಮೇಲೆ ನಿಮ್ ಕಣ್ಣು ಯಾಕೆ? ನಮಗ್ ಯಾಕ್ರಿ ಇನ್ನೊಬ್ರು ಮನೆ ಹೆಣ್ಮಕ್ಳ ವಿಷಯ? ಇದು ಪಕ್ಕಾ ಫಿಲ್ಮ್ ಡೈಲಾಗ್ ಅಮ್ಮ, ಆಯ್ತಾ? ಅಲ್ಲ, ನೀನು ಡೈಲಾಗ್ ಅಂತ ನೋಡಿ, ರೀಲ್ ಅಂತ ನೀವ್ ಹೇಳ್ಬೋದು, ರೀಲ್ ಫಿಲ್ಮ್ ಅಂತೆಲ್ಲ ಹೇಳ್ಬೋದು, ಬಟ್ ನಿಜ ಜೀವನದಲ್ಲಿ ಆಗುದೇ ಹೇಳುದು. ನಿಜ ಜೀವನ ಅಂದ್ರೆ ಲಾಟ್ಪೊಟ್ಟು ಜನಗೆ ಈ ತರ ಡೈಲಾಗ್ ನೆನಪಾಗೋದು, ಗೊತ್ತಾಯ್ತಾ? ಎಲ್ಲ ಮಾಡಿ ಆದ್ಮೇಲೆ ಗೊತ್ತಾಗೋದು, ಆಯ್ತಾ?
ನೀವು ಇದೆಲ್ಲ ಮಾತಾಡ್ಬೇಡಿ ಅಂತ ಹೇಳುದು ಯಾಕೆ? ನೋಡಿ ಸುನಿಲ್ ಅವರೇ ಇಲ್ಲಿ ನೋಡಿ, ನಿಮ್ಗೆ ಯಾಕ್ರಿ ನಮ್ಮ ಹುಡುಗಿ ವಿಷಯ? ಯಾರ್ರಿ ನಿಮ್ ಹುಡುಗಿ? ನಿಮ್ಗೆ ಯಾಕ್ರಿ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಸೇಜ್ ಮಾಡೋದು ನೀವು? ರೋಡಲ್ಲಿ ತುಂಬಾ ಜನ ಹುಡುಗಿ ಹೋಗ್ತಾರೆ, ಎಲ್ಲ ನಿಮ್ ಹುಡುಗಿ ಆಗ್ತಾರಾ? ನೋಡಿ, ನೀವು ಮೆಸೇಜ್ ಮಾಡೋದು ಯಾಕೆ ಹೇಳಿ ಸುನಿಲ್ ಅವ್ರೆ? ನಿಮ್ಗೆ ಯಾಕಿದು ಇದು ಯಾಕೆ ಬೇಕಾ? ಅಲ್ಲ ಬಂದ್ ಏನ ಬರ್ಬೇಕಾ? ಅಲ್ಲಿ ನಿಮ್ಮ ಎದುರುಗಡೆ ಬರ್ಬೇಕಾ? ಬಸ್ಸಲ್ಲಿ ರಿಪ್ಲೈ ಬರ್ತಾ ಇದೆ, ಒಂದು ಹುಡುಗಿಯಿಂದ ರಿಪ್ಲೈ ಬರ್ತಾ ಇದೆ ಅಂದ್ರೆ ಮಾತ್ರ ನಾವು ಮೆಸೇಜ್ ಮಾಡುದಲ್ಲ. ಅಯ್ಯೋ ಇದೆಲ್ಲ ನೀವು ಫಿಲ್ಮ್ ಇತ್ತೀಚೆಗೆ ಯಾವ ಫಿಲ್ಮ್ ನೋಡಿದ್ರಿ ಅಂತ ಹೇಳಿ? ಯಾವ ಫಿಲ್ಮ್ ನೋಡಿದ್ರಿ ನೀವು ಇತ್ತೀಚೆಗೆ? ನಾನು ಯಾವ ನೋಡ್ಲಿಲ್ಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ನೋಡಿದ್ನ. ಅಯ್ಯೋ ಅದ್ರಿಂದಾನೇ ಇಷ್ಟೊಂದು ಎಫೆಕ್ಟಾ? ಆಗ ದೊಡ್ಡ ಫಿಲ್ಮ್ ನೋಡಿದ್ರೆ ಯಾವ ಡೈಲಾಗ್ಸ್ ಬರ್ಬೋದ್ರಿ ನಿಮ್ಗೆ? ಇದೆಲ್ಲ ಬೇಕಾ? ಇದೆಲ್ಲ ಬೇಕಾ ನಿಮ್ಗೆ? ನೀವು ಸುಮ್ನೆ ಏನ್ ಮಾಡ್ತೀರಂತ ಗೊತ್ತಾಗಲ್ಲಪ್ಪ. ನಿಮ್ಗೆ ಏನ್ ಗೊತ್ತಾ, ನಾನ್ ಸಿಗ್ತೇನೆ ನಿಮ್ಗೆ. ಯಾವಾಗ ಸಿಕ್ಬೇಕು ಹೇಳಿ? ನೋಡಿ, ನೀವು ಏನ್ ಹೇಳ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಒಟ್ರಾಸಿ ಮಾತಾಡ್ತಾ ಇದ್ದೀರಿ. ಯಾವ್ದಾದ್ರು ಹುಡುಗಿ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಿ, ನನಗೆ ಅವ್ರಿಗೆ ಸಂಬಂಧವೇ ಇಲ್ಲ ರೀ. ಅಯ್ಯಯ್ಯೋ, ಇದೆಲ್ಲ ಹೇಳ್ಬೇಡಿ. ಇದು ಭೂಕಂಪ ಆಗ್ಬೋದು. ಹಲೋ, ಸಂಬಂಧ ಇಲ್ಲ ಅಂತ ಹೇಳ್ಬೇಡಿ. ಹಲೋ, ಭೂಕಂಪ ಅಂತೆಲ್ಲ ದೊಡ್ಡ ಪದ ಹೇಳಿದ್ರೆ ನಾನು ಹೆದರ್ತೇನೆ ಅಂತ ಹೇಳ್ತಿದ್ದೀರಾ? ಕಂಪ್ಲೀಟ್ ಡೀಟೇಲ್ಸ್ ಇದೆಯಪ್ಪ ಇಲ್ಲಿ. ಕಂಪ್ಲೀಟ್ ಡೀಟೇಲ್ಸ್ ಇದೆ, ಎಲ್ಲ ಸ್ಕ್ರೀನ್ ಶಾಟ್ಸ್ ಎಲ್ಲ ಇದೆ. ಇದನ್ನ ಇಟ್ಕೊಂಡು ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಸ್ಕ್ರೀನ್ ಶಾಟ್ ಇದ್ರೆ ನಾನು ಒಬ್ಬನೇ ಮೆಸೇಜ್ ಮಾಡಿದ್ದಲ್ಲ, ಅಲ್ಲಿ ವಾಪಸ್ ರೀಪ್ಲೇಸ್ ಬಂದಿರ್ತದೆ. ಯಾವ್ದು ವಾಪಸ್ ರೀಪ್ಲೇಸ್ ಬಂದಿರ್ತದೆ? ಹಾಗಾದ್ರೆ ಹೌದು, ಹಾಗಾದ್ರೆ ನೀವು ಮಾಡಿದ ಹೌದು ಅಲ್ವಾ? ಒಪ್ಕೊಳ್ಳಿ ನೀವು. ಈಗ ಒಂದ್ ವೇಳೆ ನಾನು ಒಪ್ಕೊಳ್ಳೇಬೇಕು ನೀವು. ನೀವು ಮಾಡ್ತಾ ಇರೋದು, ಒಪ್ಕೊಳ್ತಾ ಇರೋದು, ನೀವು ಒತ್ತಾಯ ಮಾಡ್ತಾ ಇರೋದು. ಅಲ್ಲಲ್ಲ, ನೀವು ಮಾಡಿದ್ದನ್ನ ನಾವು ಒತ್ತಾಯದಿಂದ ಮಾಡಿಸ್ಬೇಕಂತಿಲ್ಲ. ನೀವು ಮಾಡಿದಿರಂದ ಹೌದಾ? ಅಲ್ಲ ರೀ, ನೀವು ಮಾಡಿದೀರಾ ಅಂತ ನೀವು ಬೇಡ್ತಾ ಇರೋದು. ಈಗ ಒಪ್ಕೊಳ್ಳಿ ಅಂತ ಬೇಡ್ತಾ ಇರೋದು. ಇದ್ರೆ ಬಹುಶಃ ಕಾಲಿಗೆ ಬೀಳ್ತಿದ್ರೇನು? ನೀವು ಕೆಲಸ ಹೋಗೋ ಬದಲು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದು ಸುಮ್ನೆ ಎಲ್ಲಾದ್ರೂ ಆಚೆ ಹೋಗ್ತಾ, ಬಸ್ಸಲ್ಲಿ ಹೋಗ್ತಾ ಏನೆಲ್ಲ ಮಾಡ್ತಿರ್ರಿ ನೀವು. ನಿಮ್ ಹಿಂದೆನ ನಾವು ಫಾಲೋ ಮಾಡ್ತಿದ್ದೆ ಒಂದ್ 2-3 ದಿನದ. ನೀವು ಇದೇ ಆಯ್ತು ನಿಮ್ದು. ಏನ್ ಗೊತ್ತಾ, ಬಸ್ ಬರ್ಬೇಕಿತ್ತ? ಅಲ್ಲ, ನೀವು ಹಿಂದೆ ನಿಂತು ನಾನು ಯಾವ ತರ ಎಷ್ಟು ಡೆಡಿಕೇಶನ್ ಇಟ್ಟು ಕೆಲಸ ಮಾಡ್ತೇನೆ ಅಂತ ನಿಮ್ಗೂ ನೋಡ್ಬೇಕೇನೋ ಅಲ್ಲ? ಏನ್ ಡೆಡಿಕೇಶನ್ ರೀ? ಖಾಲಿ ಬಸ್ಸಲ್ಲಿ ಕುತ್ಕೊಂಡು ಆಚೆ ಹೋಗೋದು ಡೆಡಿಕೇಶನ್ ನಿಮ್ದು? ಹೌದಾ ರೀ? ಖಾಲಿ ಆಚೆ ನಾನು ಬಸ್ ಓನರ್, 4 ಬಸ್. ಅಯ್ಯೋ, ನೀವ್ ಯಾಕ್ರಿ ಸುಮ್ನೆ ಬಸ್ ಓನರ್ ಅಂತ ಹೇಳ್ಬೇಡಿ. ಈ ಡೈಲಾಗ್ ಹೇಳ್ತಾ ಎಷ್ಟು ಜನರು ಮೋಸ ಮಾಡಿದಿರ ಅಂತ ಯಾರಿಗೊತ್ತು? ಇದೇ ಡೈಲಾಗ್. ಈಗ ನೋಡಿ, 4 ಬಸ್ ಇದೆ, 4 ಕಾರ್ ಇದೆ, 4 ಸೈಕಲ್ ಇದೆ. ಅಲ್ಲ, ಮೋಸ ಮಾಡುವಂತ ಅವಶ್ಯಕತೆ ನನಗಿಲ್ಲ. ಅಷ್ಟೆಲ್ಲ ಮೋಸ ಮಾಡಿ ನಾನು ಯಾರನ್ನೋ ಬಲೆಗೆ ಹಾಕೊಳ್ಬೇಕು ಇಲ್ಲ. ನೀವು ಹಾಗೆ ನಂಗೆ ಪ್ರೆಷರ್ ಆಗ್ತಾ ಇರೋದು. ಈಗ ಬೀಳ್ತಾ ಇರೋದು ನೀವು. ಪ್ರೆಷರ್ ಅಲ್ಲ ಅಣ್ಣ. ಹಲೋ ಪ್ರೆಷರ್ ಅಲ್ಲ. ಮೇ ಬಿ ನೀವು ಇದೇ ರೀತಿಯಾಗಿ 4 ಬಸ್ ಇದೆ, 4 ಕಾರ್ ಇದೆ, 4 ಸೈಕಲ್ ಇದೆ, 4 ಸ್ಕೂಟರ್ ಇದೆ, ಇದೆಲ್ಲ ಹೇಳ್ಕೊಂಡು ಶೋಕಿ ಮಾಡ್ತೀರಲ್ವಾ? ನಿಮ್ಮಂತವ್ರಿಗೆ ಬಡಿಬೇಕು. ಅದೇ ನಿಮ್ಮ ಮನಸ್ಥಿತಿ ಆಗಿದೆ ರೀ. ನೀವು ಹೊಡಿಬೇಕು ಅಂತೆಲ್ಲ ನಾನು ಹುಡುಕ್ತಾ ಇದ್ದೀರಾ ಅನ್ಸುತ್ತೆ. ನನ್ನ ಒಂದು ಬೆಳವಣಿಗೆ ನಿಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ನೀವು ಒಂದ್ ಸ್ವಲ್ಪ ಫಿಲ್ಮ್ ನೋಡುದು ಕಮ್ಮಿ ಮಾಡಿ. ಯಾವ್ದಾದ್ರು ಒಂದು ದೇಶಭಕ್ತಿ ಇರುವಂತಹ ಫಿಲ್ಮ್ಸ್ ಗಳನ್ನ ನೋಡಿ. ಈ ಪೆಟ್ಟಿರುವಂತ ಫಿಲ್ಮ್ಸ್ ಎಲ್ಲ ನೋಡ್ಬೇಡಿ. ಅಲ್ಲ ರೀ, ನನಗೆ ನೋಡ್ಬೇಡಿ ಹೇಳೋದಕ್ಕೆ ನೀವ್ ಯಾರ್ರಿ? ಅಲ್ಲ, ನಿಮ್ದು ಡೈರೆಕ್ಟ್ ಅಜ್ಜನ, ನನ್ ಮಾವನ? ಯಾರು ಅಲ್ಲ, ಸಂಬಂಧವೇ ಅಲ್ಲ. ನೀವ್ ಯಾರೋ ನಾನ್ ಯಾರೋ, ನಿಮ್ಗೆ ಯಾಕೆ ಜಕ್ಕೆ ಅಲ್ಲ? ಇರ್ಬೋದಲ್ಲ, ಯಾರು ಕಾಲ್ ಮಾಡಿದಂತ ಹೇಳ್ತಾ ಇಲ್ಲ. ಒಟ್ರಾಸಿ ಮಾತಾಡೋದು ಬೇರೆ, ಜಕ್ಕೆ ಮಾತು ಬೇರೆ. ಅಣ್ಣ ಕಾಲ್ ಮಾಡಿದ ಯಾಕೆ? ನಾನ್ ನಿಮ್ಮ ಹತ್ರ ಮಾತಾಡೋದು. ಹಲೋ, ನಿಮ್ದು ಇದೆಲ್ಲ ಬೇಡ. ಹಲೋ ನಾನು ಫುಲ್ ರ್ಯಾಶ್ ಆದ್ರೆ ಕಂಪ್ಲೀಟ್ ರ್ಯಾಶ್. ನಾನು ಕಂಪ್ಲೀಟ್ ರ್ಯಾಶ್, ಗೊತ್ತಾಯ್ತಲ್ಲ? ನಾನು ರ್ಯಾಶ್ ಆದ್ರೆ ಫುಲ್ ರ್ಯಾಶ್. ನಿಮ್ದು ರ್ಯಾಶ್ ನೋಡಿದ್ರಲ್ವಾ? ಈ ಲಾಟ್ಬೋರ್ಡ್ ರ್ಯಾಶ್. ನನಗೆ ವರ್ಕ್ ಉಂಟ್ರಿ ಇಲ್ಲಿ. ಏನ್ ವರ್ಕ್? ಖಾಲಿ ಬಸ್ಸಲ್ಲಿ ಹೋಗೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಯೋದು, ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು, ಒಂದ್ ಸ್ವಲ್ಪ ಊಟ ಮಾಡೋದು, ಮತ್ತೆ ಅದೇ ಬಸ್ಸಲ್ಲಿ ಹೋಗೋದು, ಇನ್ನೊಂದ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಯೋದು ಅಷ್ಟೇ. ಅದು ಒಂದು ಕೆಲಸವೇ. ಏನ್ ಕೆಲಸ ಅದು? ವ್ಯಾಪಾರ ಇರತ್ರಿ. ಏನ್ ವ್ಯಾಪಾರ ಅದು? ಏನ್ ವ್ಯಾಪಾರ ಅಂತಂದ್ರೆ ನಮ್ಗೆ ಬಸ್ ಓನರ್ ನಾನು. ನನಗೆ ಅಯ್ಯೋ ಬಸ್ ಓನರ್ ಅಂತ ಹೇಳ್ಬೇಡಿ. ನಂಗೆ ಗೊತ್ತಿದೆ ನಿಮ್ಮ ಹತ್ರ ಎಷ್ಟಿದೆ ಅಂತ. ಒಂದ್ ಸೈಕಲ್ ಇರೋದು, ಒಂದ್ ಹರ್ದೋದ ಟೈರ್ ಸೈಕಲ್ ಹಿಡ್ಕೊಂಡು, ಹರ್ದೋದ ಹರ್ದೋದ ಸೈಕಲ್ ಟೈರ್ ಹಿಡ್ಕೊಂಡು ನೀವು ಆ ಟೈರ್ ಅನ್ನೇ ಮೊನ್ನೆ ಪ್ಯಾಚ್ ಹಾಕ್ಲಿಕ್ಕೆ ಎಲ್ಲೋ ಒಂದ್ ಕಡೆ ತಗೊಂಡು ಹೋಗ್ತಿದ್ದೀರಾ ಮಂಡ್ಯಲ್ಲಿ ಇಟ್ಕೊಂಡು. ನಿಮ್ದು ಹೆಂಗಾರು ಬದುಕ್ತೇನೆ ನಾನು, ಹೆಂಗಾರು ಇರ್ತೇನೆ. ನಿಮ್ದೇನ್ರಿ? ಅಲ್ಲ ನನ್ನ ಜೀವನ. ಅಲ್ಲ, ನೀವು
ಸ್ವಲ್ಪ ಬದುಕ್ಬೇಕು ಗೊತ್ತಾಯ್ತಾ? ನೀವು ಈ ತರ ಬಸ್ ಸ್ಟ್ಯಾಂಡ್ ಅಲ್ಲಿ ಎದ್ದು ಟೈರ್ ಪ್ಯಾಚ್ ಹಾಕೋದಲ್ಲ, ಪ್ಯಾಚ್ ಹಾಕೊಳ್ಳೋದಲ್ಲ. ಇದೆಲ್ಲ ಕೇಳಕ್ ನೀವ್ ಯಾರ್ರಿ? ಇಲ್ಲ, ಯಾವ ಊರ್ ದೊಣ್ಣೆ ನಾಯಕ ನೀವು ಹೇಳಿ? ನಾನು ಅವ್ರೆ ಆಯ್ತಾ, ಅವ್ರೆ ನೀವು ಅವ್ರ ಅಂತಂದ್ರೆ ಯಾರು? ಅವ್ರೆ ನಿಮ್ಗೆ ಯಾರು ಬೇಕು ಅವ್ರೆ ಆಯ್ತಾ? ಯಾರು ನೀನು? ನಿಮ್ಮನ್ನ ಸರಿ ಮಾಡಿಸ್ಬೇಕಾದ್ರೆ ನಾನೇ ಬರ್ಬೇಕು. ಏನು ಸರಿ ಮಾಡ್ಸುದು? ಏನು ಏನು ಕರ್ಮ ಸರಿ ಮಾಡೋದು? ಎಂತ ಕರ್ಮ ಎಲ್ಲ ಹೇಳ್ಬೇಡಿ. ಅಲೋ, ನಮ್ಗೆ ಬೆಚ್ಚಾದ್ರೆ ಇತ್ತಲ್ಲ, ನೀವು ಉಡಿಸ್. ಏನ್ ಬೆಚ್ಚಾದ್ರೆ ಅಂತ ಹೇಳ್ತೀರಿ ನೀವು? ನಾವು ಬೆಚ್ಚಾದ್ರೆ ತೋರ್ಸ್ಬೇಕ ನಿಮ್ಗೆ? ದೇವ, ನೀವು ಹುಟ್ಲಿಲ್ಲ ಅಂತ ಬಿಡ್ತೀವಿ. ಅಯ್ಯೋ ಇದು ಫಿಲ್ಮ್ ಡೈಲಾಗೆ. ಇದು ಯಾವ ಫಿಲ್ಮ್ ಗೊತ್ತಾ? ನಂಗೆ ನೆನಪಾಗ್ತಿಲ್ಲ. ಆ ಫಿಲ್ಮ್ ಇಂದ ನೋಡ್ತಾ ಇದ್ದೆ ನಾನು. ಗೊತ್ತಿಲ್ಲ ನಿಮಗೆ, ಗೊತ್ತಿಲ್ಲ ನಿಮಗೆ. ಖಾಲಿ ಬಿಲ್ಡಪ್ ಕೊಡೋದು ಮಾತ್ರ ಗೊತ್ತುಂಟು ನಿಮ್ಗೆ. ನೀವು ವಾರದಲ್ಲಿ ಎಷ್ಟು ಫಿಲ್ಮ್ ನೋಡ್ತೀರಿ ಹೇಳಿ? ನಾವ್ ಎಷ್ಟಾರು ನೋಡ್ತೇವೆ, ಏನಾದ್ರೂ ಮಾಡ್ತೇವೆ. ನಿಮಗೇನು? ನಿಮಗೇನು? ನಾವ್ ಏನಾದ್ರೂ ಮಾಡ್ತೇವೆ, ನಿಮಗೇನ್ರಿ? ಏನ್ ಗೊತ್ತಾ, ನಾನ್ ನಿಮ್ಗೆ ಏನ್ ಮಾಡಲ್ಲ. ಜಸ್ಟ್ ನಿಮ್ ನಂಬರ್ ಇಟ್ಕೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ನನ್ನ ಹುಡುಗಿಗೆ ನೀವು ಈ ತರ ಎಲ್ಲ ಮೆಸೇಜ್ ಮಾಡ್ತಿದ್ದೀರಾ, ಇದೆಲ್ಲ ಬೇಕಾ ಅಂತ. ಓಕೆ, ನೀವು ಸುಧಾರದಿಲ್ಲ. ನೀವು ಏನಾದ್ರೂ ಮಾಡ್ಲೇಬೇಕು ಆಯ್ತಾ? ನಾಲ್ಕು ಬಡ್ದ್ರೆ ಕರೆಕ್ಟ್ ಆಗುತ್ತೆ. ಅಲ್ಲ, ನನ್ನ ಬಸ್ಸಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಿ ಬಿಡ್ಬೇಕಾ? ಬನ್ನಿ, ಕಂಪ್ಲೇಂಟ್ ಕೊಡಿ, ನಾನು ಬರ್ತೇನೆ. ಯಾಕ್ರಿ ಬಸ್ ಇದೆಲ್ಲ ತೆಗಿತೀರಾ? ಸೈಕಲ್ ಇದೆ ಹೇಳಿ, ಸೈಕಲ್ ಖಾಲಿ ಸೈಕಲ್ ಇದೆ ನಿಮ್ಮ ಹತ್ರ. ಲಾಟ್ಬೋಟ್ ಸೈಕಲ್ ಇದೆ ಅಲ್ವಾ? ಸೈಕಲ್ ಆರು ಇಲ್ಲ, ಎಂತಾರು ಇಲ್ಲ. ನಿಮಗ್ ಮಾಡಕ್ ಕೆಲಸ ಇಲ್ಲಲ್ರಿ, ಇನ್ನೊಬ್ರ ತಲೆ ತಿಂತೀರಾ ನೀವು? ಒಂದ್ ಸ್ವಲ್ಪ ಎದುರುಗಡೆ ಹೋಗೋಗ ಚೈನ್ ತಪ್ಪುದು ನಿಮ್ದು. ಯಾವ ಲಗಡಿ ಸೈಕಲ್ ರೀ ಅದು? ಎಂತ ಚೈನ್ ಯಾರು ಹೆಂಗಾರು ಇಲ್ಲಿ? ನಾನ್ ಮಧ್ಯ ರೋಡಲ್ಲಿ ನಿಂತು ಕೂತು ಎಂತಾದ್ರೂ ಮಾಡಿ ಸರಿ ಮಾಡ್ತೇನೆ. ನಿಮಗ್ ಏನದು? ನಿಮಗ್ ಯಾಕೆ ಇದಲ್ಲ? ನೀವು ಅವಶ್ಯಕತೆ ಇದೆ. ಏನ್ ಗೊತ್ತಾ, ನಂಗೆ ಲಾಸ್ಟ್ ಹೇಳಿ ಇದೆಲ್ಲ ಬುದ್ಧಿ ಬಿಡ್ತೀರಾ ಇಲ್ವಾ? ಈ ಬುದ್ಧಿ ಬಿಡ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತು. ಇಲ್ದಿದ್ರೆ ಏನು? ನೀವು ಈಗ ನನ್ನ ಹತ್ರ ಬುದ್ಧಿ ಇದೆ, ಕೆಟ್ಟ ಬುದ್ಧಿ ಇದೆ ಅಂತ ಹೇಳಿದವ್ರು ನೀವು. ಅಣ್ಣ ನಿಮ್ದು ಇದೆಲ್ಲ ನನ್ ಮಾತು ನೀವೀಗ ಬೇಡ್ತಾ ಇದೀರಿ, ಒಪ್ಕೊಳ್ಳಿ ಸಾರ್ ಅಂತ ಬೇಡ್ತಾ ಇದೀರಿ ನೀವು. ನನ್ ಮಾತು ಕೇಳಲಿಲ್ಲ ಅಂದ್ರೆ ನಾನು ಪ್ರಜ್ವಲ್ ಅಂತ ಒಬ್ರು ಇದ್ದಾರೆ, ಅವ್ರಿಗೆ ಹೇಳ್ತೇನೆ ನಾನು. ಯಾವ ಪ್ರಜ್ವಲ್? ನಿಮ್ ಫ್ರೆಂಡೇ, ಕ್ಲೋಸ್ ಫ್ರೆಂಡ್. ಅವ್ನ್ ನಿನ್ ನಂಬರ್ ಕೊಟ್ಟ. ಅವ ಯಾಕೆ ನನ್ನ ನಂಬರ್ ಕೊಟ್ಟ? ಅವ್ನ್ ಯಾಕೆ ನಂಬರ್ ಕೊಟ್ಟ ಅಂದ್ರೆ ಸ್ವಲ್ಪ ಕಿರಿಕಿರಿ ಮಸ್ಕಿರಿ ಮಾಡಿ ಅಂತ ಹೇಳಿದಾನೆ. ಯಾರು ಮಾತಾಡಿದ್ರಿ ನೀವು? ಸರ್ ನಮಸ್ತೆ. ನಮಸ್ತೆ, ಯಾರು? ನಮಸ್ತೆ ಸುನೀಲ್ ಅವರೇ, ಇದು ಕಾರ್ತಿಕ್ ಅಂತ. ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ, ಸ್ಪಂದನ ಟಿವಿಯಿಂದ. ಓಕೆ, ಸೊ ನಿಮ್ ನಂಬರ್ ಕೊಟ್ಟಿರೋದು ಪ್ರಜ್ವಲ್. ಆಯ್ತಾ? ಸೊ ಪ್ರಜ್ವಲ್ ಏನ್ ಹೇಳಿದಾರಂದ್ರೆ, ನೀವು ಸ್ವಲ್ಪ ಬಸ್ ಅಲ್ಲಿ ತಿರ್ಗ್ತೀರಂತೆ ಅಂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀರಂತೆ. ಸೊ ಇದೆಲ್ಲ ಜಾಸ್ತಿ ಮಾಡ್ತೀರಂತಪ್ಪ. ಸ್ವಲ್ಪ ಬುದ್ಧಿ, ಸ್ವಲ್ಪ ಬುದ್ಧಿ ಪಾರ್ಟ್ನರ್ಶಿಪ್ ಉಂಟ್ರಿ ನಮ್ದು, ಅದಕ್ಕಾಗಿ ನೋಡ್ಕೊಳ್ಬೇಕಾಗತ್ತೆ. ಇದು ಬುದ್ಧಿ ಹೇಳ್ಬೇಕಂತೆ. ಪ್ರಜ್ವಲ್ ಅವ್ರು ಹೇಳಿದ್ರು ನಿಮ್ ಸ್ವಲ್ಪ ಬುದ್ಧಿ ಹೇಳ್ಬೇಕು ಅಂತ. ಅವರೇ ನಂಗೆ ಬುದ್ಧಿ ಹೇಳ್ಬೇಕಂತ, ನೀವು ನಂಗೆ ಬುದ್ಧಿ ಹೇಳ್ಬೇಕಂತ. ಹೌದು. ಸೊ ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ ಸುನಿಲ್ ಅವ್ರೆ. ಆಯ್ತು, ಈಗ ಗೊತ್ತಾಯ್ತು ನಂಗೆ. ಕಿರಿಕಿರಿ ಕಾರ್ತಿಕ್ ಅಂತ ಹೇಳಿದ ತಕ್ಷಣ ನಂಗೆ ಗೊತ್ತಾಯ್ತು ಕಿರಿಕಿರಿ ಮಸ್ಕಿರಿ ಅಂತ. ಹೌದಾ? ಸೊ ಹಾಗಾಗಿ ಇದೇ ರೀತಿಯಾಗಿ ನಿಮ್ಗೆ ಮತ್ತೊಂದ್ಸತಿ ಕಿರಿಕಿರಿ ಮಾಡ್ತೇವೆ ಯಾವಾಗಾದ್ರೂ. ಓಕೆ, ಆಯ್ತು. ನೋಡಿ ಈಗ ನಿಮ್ಮ ವಾಯ್ಸ್ ಗೊತ್ತಾಗಿದೆ ಅಲ್ವಾ? ಸರಿ, ಆಗುದಿಲ್ಲ. ಹಾ ನೆಕ್ಸ್ಟ್ ಸತಿ ಆಗಲ್ಲ. ನಿಮ್ ಫ್ರೆಂಡ್ಸ್ ಇದು ಯಾರಾದ್ರೂ ನಂಬರ್ ಇದ್ರೆ ಕೊಡಿ. ಪ್ರಜ್ವಲ್ ಅವ್ರದ್ದು ನಂಬರ್ ಕೊಡಿ ಮತ್ತೊಮ್ಮೆ. ಪ್ರಜ್ವಲ್ ಅವ್ರದ್ದು ಕೊಡುವ, ಟ್ರೈ ಮಾಡುವ. ಆಯ್ತಾ? ಓಕೆ. ನಿಮ್ದೆಲ್ಲ ಪ್ರೋಗ್ರಾಮ್ ನೋಡ್ತಾ ಇರ್ತೇವೆ, ಲಕ್ಕಿ ರೌಂಡ್ ಎಲ್ಲ ನೋಡ್ತಾ ಇರ್ತೇವೆ. ಹೌದಾ? ಇಲ್ಲ, ನಾವು ಹುಡ್ತಿದಾರಲ್ಲ, ನಿಮ್ಗೂ ನೋಡ್ತೇವೆ. ಆದ್ರೆ ಪಕ್ಕ ವಾಯ್ಸ್ ಗೊತ್ತಾಗ್ಲಿಲ್ಲ ಮಾರ ನಿಮ್ದು ಈಗ. ಹೌದೌದು, ನಾವು ಮೊಬೈಲ್ ಅಲ್ಲಿ ಮಾತಾಡ್ತಲ್ವಾ. ಓಕೆ, ಸೂಪರ್ ಸುನಿಲ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಅಂಡ್ ಸ್ವಲ್ಪ ನಿಮ್ದು ಅಂದ್ರೆ ನಾವೆಲ್ಲ ಮಾತಾಡಿದ್ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ. ಇಲ್ಲ, ನಾನು ಅಷ್ಟೇ ನಿಮ್ಗೆ ಕೆಲವು ಮಾತೆಲ್ಲ ಹೇಳಿದೆ, ತಪ್ಪಾದ್ರೆ ಕ್ಷಮಿಸ್ಬಿಡಿ. ಹೌದೌದು, ನಂಗೆ ತುಂಬಾ ಖುಷಿ ಆಯ್ತು ಈ ಫಿಲ್ಮ್ ಡೈಲಾಗ್ಸ್ ಎಲ್ಲ ನೋಡಿ. ಅದು ಬಿಡಿ, ಅದೆಲ್ಲ ನೋಡುದಲ್ಲ ಫಿಲ್ಮ್ ಅಲ್ಲ ಅಲ್ವಾ? ಓಕೆ, ಸೂಪರ್ ಅಂಡ್ ಆಲ್ ದ ಬೆಸ್ಟ್ ನಿಮ್ಗೆ ಸುನಿಲ್ ಅವರೇ. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್. ಬಾಯ್. ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಅಮಿತ್ ಅಂಡ್ ಇವರ ನಂಬರ್ ಕೊಟ್ಟಿರೋದು ಆದಿತ್ಯ ಅಂತ. ಸೊ ಏನಿಲ್ಲ, ಸ್ವಲ್ಪ ಪ್ರ್ಯಾಂಕ್ ಮಾಡಿ. ಕಾನ್ಸೆಪ್ಟ್ ಏನಂದರೆ, ದುಡ್ಡು ಕೊಡಲಿಕ್ಕಿದೆ ನಮಗೆ, ಯಾವ ಕೊಡ್ತೀರಾ ಅಂತ. ಅಂದರೆ ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ, ಅಂದರೆ ಫಾರ್ ಎಕ್ಸಾಂಪಲ್ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ ನಾನು ಹಣ ಕೊಟ್ಟಿದ್ದೇನೆ. ಬಟ್ ಅವನು
ಅಮಿತ್ ಅವರ ಹೆಸರು ಹೇಳಿದ್ದಾರೆ, ಅವ್ರ ಜೊತೆ ನೀವು ಕಲೆಕ್ಟ್ ಮಾಡಿ ಅಂತ. ಸೊ ನೋಡಬೇಕು ಅಮಿತ್ ಅವರು ಯಾವ ಥರ ಕೊಡ್ತಾರೆ ಹಣ ಆ್ಯಂಡ್ ಯಾವ ಥರ ಬೈತಾರೆ ಅಂತ. ಓಕೆ, ಸೊ ಈಗ ನೋಡಬೇಕು ಅಮಿತ್ ಅವರನ್ನು ಯಾವ ಥರ ಪ್ರ್ಯಾಂಕ್ ಮಾಡಬೇಕಂತ. ಬನ್ನಿ. ಹಲೋ 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 ಹಲೋ, ಅಮಿತ್ ಅದೇ ಓಲರಣ್ಣ ಯಾನೇರಣ್ಣ ಈ ರೀತಿ ಓಲರ್ ಇರ್ ಮಲ್ಲೆ ಮುಡಿಬಿದ್ರದೆ ಮುಡಿಬಿದ್ರೆ ಕಾರ್ಕಳ ಓಲ್ಪ ಎನ್ನ ಇದು ಏರ್ ಬಲ್ಲೆ ಬಸ್ ಇರ್ ಮುಡಿಬಿದ್ರೆ ಹಿಡಿಪ್ನದೆ ಇದು ಏರ್ ಬಲ್ಲೆ ಬಸ್ ಅತ ಕರೆಕ್ಟ್ ಯಾನಿ ಪಾನುನಾಂಡಲ್ಲ ಈ ರೀತಿ ಮುಡಿಬಿದ್ರೆ ಹಿಡುಲರತೆ ಒಂದು ಅಂಚನ ಇತ್ತು ಬರ್ಪೆ ಅಂಕುಲ್ ಮುಡಿಬಿದ್ರದಲ್ಪ ಯಾನ್ ಇಪ್ಪು ಬೊಂಬೆಡು ದಾದ ವಿಷಯ ಇದು ಕೂಡ ಬೊಂಬೆ போயாரு ಇರೆ ದಾದ ವಿಷಯ ಬಲ್ಲೆ ಅತ್ತೆ ದಾದ ವಿಷಯ ಅಂದತ್ತೆ ಇರಗೆ ಇರೆ ಪಂಡ್ರೆಗೆ ದಾನೆ ಇರಗೆ ಆನಿ ಪಂತೊಲೆ ತೆರೆಗೆ ಬೊಂಬೆ ಒಪ್ಪೆ ಅಂದೆ ಏರು ಆ ದಾದೆ ಅತ್ತೆ ಇರೆ ಬೊಂಬೆ ಒಪ್ಪಿನ ಹೆಂಗೆ ವಿಷಯ ಗೊತ್ತು ಈರಂಜಿ ಪಂಡ್ರ ಅಬ್ಜರಿಗೆ ಬೊಂಬೆ ಹೋತೆ ಅಂದೆ ಇರು ಏರ್ ಬಲ್ಲೆ ಅತ್ತೆ ಈ ನಮ್ನಿ ಮನ್ ಬರವಲ್ಯ ಆಯ್ ಸುಕೇಶ್ ಅಡ ಕಾಸು ಕೊಡ್ತಾನೆ ಕಾಸು ಮರಣೆ ಕೇನ ಕಾಸು ಕೊಡ್ತೆ ಪಿರಗೊರ್ಪಿನ ಯಾರು ಪನ್ನ ಇರ್ನ ಪುದರ್ ಬಂತೆ ಅಮಿತ್ ಅಂದೆ ಅಂಚೆ ಹೆಂಗುಳಿತೆ ಮುಡಿ ಬಿದ್ರೆ ಬರೋದಿಲ್ಲ ಇತ್ತೆ ಅವ ನೀ ಅರ್ನ ಮೊಬೈಲ್ ಸ್ವಿಚ್ ಆಫ್ ಏನ್ ಸುಕೇಶ್ ಇರ್ನ ನಂಬರ್ ನಾಟ್ ರೀಚಬಲ್ ಇನ್ನು ಒಂದೇ ಹಣ್ಣು ಮರ ನಿಕಲ್ನ ಸುಕೇಶ್ ಏರನ್ನ ಅದು ಸುಕೇಶ್ ಅದೇ ನಿಕಲಿಗೆ ಸುಕೇಶ್ ಏರನ್ನ ಆವಿಡ ನಿಕಲಿಗೆ ಮುಲ್ಪ ಕಾಸು ಕೆತ್ತನ ದಾಲ ಆಬ್ಜತಿ ನಿಕಲಿಗೆ ಏರ್ 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 ಎಂದ ಏ ಏ ಏ ಬೆಚ್ಚ ಬತ್ತ ಏರ್ ಕೊಡ್ತೀನಿ ಅದೇ ಏ ಏ ಈ ಪಾತ್ರೆಯಲ್ಲಿ ನಿಕ ಆಪುಂಡೆ ಐತೆ ಮೂಡಿ ಬಿದ್ರೆ ಇರ್ಬೇಕು ಗೊತ್ತಾಗದ ವಾ ಮೂಡಿ ಬಿದ್ರೆ ಬರ್ತದ ಕಂಪ್ಲೀಟ್ ಪೊಡಿ ಮಾಡ್ಕೊಂಡು ನಿಕಲ ಇಲ್ಲ ಬರ್ತದ ಏ ಒಂದು ಇತ್ತ ನಿನ್ನ ಪೂರ ರೆಕಾರ್ಡ್ ಆವೊಂದು ನಾವ ನಿನ್ನ ಪೂರ ರೆಕಾರ್ಡ್ ಏರ್ ಬಂದು ಬಸ್ ರೆಕಾರ್ಡ್ ನೀನು ರೆಕಾರ್ಡ್ ಬಂದಿರ ಕಂಪ್ಲೀಟ್ ರೆಕಾರ್ಡ್ ಆಗ್ಬರಂಡು ಅಣ್ಣ ಏ ಊರು ಬಲ ನಿನ್ನ ಇತ್ತೆ ನಿನ್ನ ಇಲ್ಲ ಪೊಗ್ಗರುಂಡಿತ್ತೆ ಅವ ಏ ಅತ್ತಮೆ ಅತ್ತೆ ಸುಕೇಶ್ ನಂಬರ್ಗೆ ತಂದು ಖಾಲಿ ನಿಕುಲು ಒಂದೇ ಅಣವೆ ಅಂದವೆ ನಿನ್ನ ಒಂದೇ ರೈಸ್ ಅವನ ರೈಫಲ್ ಅವ್ದು ಒಂದು ಪುರ ನಿನ್ನಡನೆ ಪಡ್ ಗೊತ್ತಾಗದ ನಿನ್ನ ಆಪುಂಡ ನಿನ್ನ ಪಾತ್ರ ನೀ ಗೊತ್ತಾಗದ ನಿಕ ಆಪುಂಡ ಐತೆ ನಿನ್ನ ಇಲ್ಲ ಬತ್ತ ಸ್ವಲ್ಪ ಗೊತ್ತಾಗದ ನಿನ್ನ ವಾಯ್ಸ್ ನಿಕ್ಕ ಚೂರ್ಲಾಕೆ ಸ್ವಲ್ಪ ಗೊತ್ತಾಗದ ನಿನ್ನ ಪಾತ್ರ ನೋಡ್ಬಿಯಾನ್ ಆ ನಿಕ ಆಪುಂಡ ಸರಿ ಕಟ್ ಪಾತ್ರ ನಿಕ ಆಪುಂಡ ಈ పోయా ಈ ಅವಳ ಎಂಕಲ್ನ ಬಿಸ್ನೆಸ್ ಗೊತ್ತುಂಡ ಎತ್ತು ನನ್ ಗೇಯ್ದ ಬಂದ ಎಂಕಲಿಗೆ ಗೊತ್ತುಂಡ ನಿನ್ನ ಈ ಲಾಟ್ ಅವಳ ಈ ಉಪ್ಪುರಿ ಎತ್ತು ಮೂಜರ ಪೀಠ ಈ ಬಾಂಬೆ ಅರೆ ಬಚ್ಚಾ ಇರು ಬಾಂಬೆ ಡುಪ್ಪುರತ್ತೆ ತೋ ಇರು ಊರು ಬಲೆ ಬಲೆ ಇಜನ ಇಲ್ಲ ಬತ್ತು ತೋ ಇರೇನ್ ತೋ ಗೆಪ್ಪ ಹೆಚ್ಚಿನಂಶ KGF ಫಿಲ್ಮ್ ತೂತು ಬಾಂಬೆ ಗುಲ್ದಿನಿ ಅಂದವಾ ಪಾತರು ಹಲೋ ಕರ್ಮನಮ್ಮೆ ನಿನ್ನ ಕಟ್ ಮಾಡ್ತೀನಿ ಕಾಲ್ ಅದವೇ ಈ ಕೂಡ ಬಾಂಬೆ ಬದುಕುಲ್ ದತ್ತ ಮಾರ್ರೆ ಊರು ಬದುಕುಲ್ ಬಲ ನಿಕ್ಕ ಆಬುಜಿ ಬಾಂಬೆಡ್ ಹಲೋ ಎಂಕ್ಲೆ ನಿನ್ನಡ ಪಾತ್ರ ಅವಕಾಶ ಇಜ್ಜಿ ಈತ ಕಾಸ್ಕೋರು ಫಸ್ಟ್ ಬಂಪೆ ಸುಕೇಶ್ ಪೋದು ನಿನ್ನ ಪುದರ್ ಬಂತೆ ಅಲ್ಪ ಸುಕೇಶ್ ಸ್ವಲ್ಪ ಫೋನ್ ಕೊಂಚ ಆಂಟಿ ತಿಕ್ಕದು ಬಿಡ್ದು ಆ ಆಂಟಿ ಬಂದ್ಪುನು ನಿನ್ನ ಪುದರ್ ಇನ್ನ ಏನಮ್ಮ ಏರು ಸುಕೇಶೆ ಮಾರ ಎಂಕಿ ಸುಕೇಶಿ ಕಾಂಟ್ಯಾಕ್ಟ್ ನಿನ್ನ ಮನಂದಿಲ್ಲ ಕಾಣೆ ಏರ್ಪವರ್ತಿ ಏರ್ರಿಂದ ಅತ್ತೆ ಓ ಅಣ್ಣ ಹಲೋ ಈ ಅಲ್ಪ ಕುಲೊಂದು ಏನ ಪಾತಿರ ಬೈ ಏನಂದೆ ಇದು ಬಾಂಬೆದ ಡಾನ್ ಅಂದವೆ ಅದ ಲಾಟ್ ಬಿಟ್ಟು ಬರುವಾತರ ಕಾಪುಡಿ ಊರು ಬಲ ಅದು ಊರು ಬರೋದು ನಿನ್ನ ಪೂರ ಮುಲ್ ಪೊಡಿ ಮಲ್ ತಾಪುಡು ಅವ ಅಲ್ಪ ಹಲೋ ನೀ ಎಲ್ಲ ಎದುರು ಒಂದು ರೆಕಾರ್ಡ್ ಪುರ ತೋಜಾ ಒಂದು ತೋಜಾ ನೆನ ತೆಗೆಪ್ಪೆ ಗೊತ್ತಾನದ ಅಂಚ ನಿನ್ನ
పొర్లు తోరి లవ్లీ పాడమల్ల బల పాండ్స్ పౌడ్ ఫేర్ అండ్ లవ్లీ ಅವೆನ್ ಪೂರ ಪಾಡ್ದೆ ಮೋನೆ ಪಾಡ್ದೆ ಬಲ ಗೊತ್ತಾಣದ ಇನ್ನ ಲಾಟ್ ಪಟ್ಟು ಪೂರ ಪಡ್ಚಿ ಗೊತ್ತಾಣದ ಒಂದು ಪೂರ ಪಡ್ಚಿ ಗೊತ್ತಾಣದ ಏಯ್ ಏ ನಿನ್ನ ನಿಂದ ಆಪುಜವಾನ್ ಖಾಲಿ ಮೊಬೈಲ್ ಮೂಜರ ಫೀಟ್ ದೇ ಮೂಜರ ಫೀಟ್ ಈ ಫೋನ್ ಇಲ್ಲ ಹೆಂಗ್ ಏರ್ಪೋರ್ಟ್ ಅತತಿ ಫೋನ್ ದಿದ್ದು ಏರ್ಫೋನ್ ಇಲ್ಲ ಈ ಇಡಬಲ್ಲ ನಿನ್ನ ಬಲ ನಿಕ ಆಪುಣ ಈ ಫೋನ್ ಕಟ್ ಮಲ್ಪಂದೆ ಪಾತೀರಿ ಈ ಫೋನ್ ಕಟ್ ಮಲ್ತಾನೆ ಈ ಆಣತ್ ಗೊತ್ತಾಣದ ಅವ ಮಾತ್ರ ಚಾಲೆಂಜ್ ಈ ಫೋನ್ ಕಟ್ ಮಲ್ತಾನೆ ಈ ಆಣತ್ ಈ ಏರಿಯಾ ಅಲ್ಪ ಬಾಂಬೆ ಪೂರ ಕುಲ್ದ ಊರು ಬತ್ತದಾಗ ಬಲ ನಿಕ್ ಪುದರ್ ದೀತಾರತ್ತ ಅಮಿತ್ ಅಮ್ಮೆ ಬಂದಿತ್ತೊಳತಿ ನಿಕ್ ನಿಕ್ ಗೊತ್ತುಂಡಾ ಒಂದ ಅಮಿತ್ ದೀಪಿನ ಹಿಡ್ದು ನಿಕ್ ಬೇತನೆ ದೀತೊಲಿ ಅದೇ ನಿಕ್ ಪಲ್ಲಾಗೆ ಎಡ್ಡೆ ಬಂದ್ಬಿನ ಅಣ್ಣ ಕಾಸ್ಕೋರು ಫಸ್ಟ್ ಕಾಸ್ಕೋರು ಈ ಕಾಸ್ಕೋರ್ದು ಪಕ್ಕ ಬಾತೇರಿ ಅಕೌಂಟ್ ನಂಬರ್ ಸೆಂಡ್ ಮಾಡ್ತಿ ಕೋಟಿ ಕಟ್ಲೆ ಮಾಡೋಣ ಬಾ ಅಂದ ಈ ಮೊಬೈಲ್ ಕಟ್ ಮಾಡ್ಬಿಡ್ಚಿ ಒಂದು ಫೋನ್ ಕಟ್ ಮಾಡಿದ್ರಿ ಆಣತ್ ಫಸ್ಟ್ ಅಂತಾನೆ ನಿಕ್ ಮರ್ಯಾದೆ ಇತ್ತನ ಕಾಲ್ ಕಟ್ ಮಾಡ್ಬಿಡ್ಚಿ ಆತನಾ ನರ್ರಿ ಪನ್ ನಿಕ ಆತೇಪ್ರ ಅಂತ ಅವೇ ರಿಪೀಟ್ ಡೈಲಾಗ್ ಹಾಕೊಚ್ಚಿ ಗೊತ್ತಾಣತ ಆತೇಪ್ರ ನಿಕ್ ಮೂಜೆ ಗೊತ್ತು ನೈಟ್ ಜಾಸ್ತಿ ಗೊತ್ತುಜ್ಜಿ ಅಂದ ಮ್ಯಾಮಿತ್ ಏ ಬಾತರಿಯಾ ಅಮಿತ್ ಈ ಡಾಯ್ ಮಂಡದಿಂದ ಮಾರ ಏರ್ ಮೇ ನಿನ್ನೆ ಒಯ್ತಮೆ ಕಾಸು ಸಾವು ಒಯ್ತ ಕಾಸು ನಿನ್ನ ಕೊರ್ರ ಏರ್ ಬಂದ್ ಬಸ್ ಅವು ಬಜ್ಜಾಯಿ ಗೊಂದಿತ್ತೆ ಅಂಚ ಐತ ಕಾಸು ಕೊಡ್ರೈತನ್ ಗೊತ್ತಾಡ ಏರ್ ಬಜ್ಜೆ ಕೊಂತು ಯಾನ್ ಬಜ್ಜಾಯಿ ಕೊರ್ಪ ಅಂದಿತ್ತ ಬಜ್ಜಾಯಿ ಗೊಂತೆ ಕಾಸು ಕೊಡ್ತುಜೆ ಏರ್ ಮೇ ಸುಕೇಶೆ ಏರ್ ಒಲ್ತೆ ಸುಕೇಶ್ ನಿನ್ನ ಫ್ರೆಂಡ್ ಮಾರ ನಿನ್ನ ಫ್ರೆಂಡ್ ಏರ್ ಎನ್ನ ಫ್ರೆಂಡ್ ಸುಕೇಶ್ ಏರ್ಲಿದ್ದಿರತ್ತ ಮಾರ ಈ ವಾಟ್ಸ್ಆಪ್ ಡಿಪಿ ಬರ್ದೆ ಬಾರ ನಿನ್ನ ಏರ್ ಸುಕೇಶ್ ಅನ್ನ ಡಿಪಿ ಬಾರ ಸ್ಕ್ರೀನ್ಶಾಟ್ ಅನ್ನ ಈ ನಂಬರ್ ಸೆಂಡ್ ಮಾಡ್ಬೇಕ ಏರ್ ನಂಬರ್ ಸೆಂಡ್ ಮಾಡ್ಬೇಕು ಸುಕೇಶ್ ನಂಬರ್ ಸೆಂಡ್ ಮಾಡ್ಬ್ರಾ ನಂಬರ್ ಪನ್ ಸೆಂಡ್ ಮಾಡ್ಬಿಡಿ ಪನ್ ಆತತ್ ಪನ್ ಪೆ ನಂಬರ್ ಲಿಖೋ ನಂಬರ್ ಬೋಲು ಏ ನಂಬರ್ 1 ಏನೇ ಬಾಂಬೆದ ಭಾಷೆ ಬಾಚಿರು ಮಾರ್ರೆ ನಂಬರ್ ಲಿಖೆ ಚೆಕ್ ಮನೆ ಜುಪಡ ಅಮಿತ್ ಯಾ ಪಾತ್ರನಿಗೇನ ನಮಸ್ತೆ ಒಂದು ಕಾರ್ತಿಕ್ ಬಂದ್ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದ್ರೆ ಅಮಿತ್ ಹಲೋ ನಮಸ್ತೆ ಒಂದು ಕಾರ್ತಿಕ್ ಬಂದ್ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದ್ರೆ ಇರ ನಂಬರ್ ಕೊರ್ನಿ ಆದಿತ್ಯ ಅವೇ ಈತ ಪುರ ಮಲ್ದಿನ ಎಂಕುಲು ಪ್ರ್ಯಾಂಕ್ ಅವೇ ಸವೇ ದಾಲ ಬೇಜಾರು ಮಲ್ಪಡ್ಚಿ ಓಕೆ ಅರೆ ಕಾಲ್ ಮಲ್ಪ್ಲೇರ್ ಯಾರು ನಂಬರ್ ಸೆಂಡ್ ಮಾಡ್ದಾರೆ ಎಂಕಲ್ ನಿಕ್ ಅವೇ ಸೊ ವೀಕ್ಷಕರೇ ನೋಡಿದ್ರಲ್ವಾ ಕಿರಿಕಿರಿ ಮಸ್ಕರಿ ಇವತ್ತಿನ ಎಪಿಸೋಡಲ್ಲಿ ಎಷ್ಟು ಜನರಿಗೆ ಪ್ರ್ಯಾಂಕ್ ಮಾಡಿ ಆಯಿತು ನೀವು ನೋಡಿ ಆಯಿತು ಸೊ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ ಸೊ ನೆಕ್ಸ್ಟ್ ಭಾನುವಾರ ಅದಕ್ಕಿಂತ ಮುಂಚೆ ನೀವು ನಂಬರನ್ನು ಕಳಿಸ್ಬೋದು ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಯಾರ ನಂಬರನ್ನು ಕೂಡ ನೀವು ಕಳಿಸ್ಬೋದು ಸೊ ವಿತ್ ಡೀಟೇಲ್ಸ್ ವಿತ್ ಕಾನ್ಸೆಪ್ಟನ್ನು ಕಳಿಸಿ ಆ್ಯಂಡ್ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್